ನಮಸ್ಕಾರ ಸ್ನೇಹಿತರೆ. ಬದಲಾಗಿರತಕ್ಕಂಥ ಈ ಜಾಗತಿಕ ಸನ್ನಿವೇಶದಲ್ಲಿ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ, ಅಫ್ಘಾನಿಸ್ತಾನದಲ್ಲಿ ಆಗಿರತಕ್ಕಂಥ ರಾಜಕೀಯ ವಿಪ್ಲವ, ಪಾಕಿಸ್ತಾನ ಮತ್ತು ಇನ್ನಿತರ ದೇಶಗಳಲ್ಲಿ ಆಗಿರತಕ್ಕಂಥ ಒಂದು ಅಸ್ಥಿರತೆ ಒಂದು ಪ್ರಶ್ನೆಯನ್ನು ಎಲ್ಲರ ಮನಸ್ಸಿನಲ್ಲಿ ಉಂಟು ಮಾಡುತ್ತೆ. ದಾನಗಳಲ್ಲಿ ಅತ್ಯಂತ ಹಿರಿದಾದ ಶ್ರೇಷ್ಠವಾದ ದಾನ ಯಾವುದು ಅಂತ ಅದಕ್ಕೆ ಉತ್ತರವನ್ನು ಹುಡುಕ್ತಾ ಹೋದಾಗ ಒಂದು ಶ್ಲೋಕ ಹೇಳುತ್ತೆ, ನಾ ಗೋಪ್ರದಾನಂ ನಾ ಮಹಿಂ ಪ್ರದಾನಂ ನ ಚ ಅನ್ನದಾನಂ ಹಿ ಪ್ರದಾನಂ ವದಂತೀಹ ಬುಧ ಪ್ರದಾನಂ ಸರ್ವಪ್ರಧಾನೇಶು ಅಭಯ ಪ್ರದಾನಂ. ಅಂದರೆ ಇಂದಿನ ಒಂದು ಪ್ರಾಚೀನ ಯುಗದಲ್ಲಿ ಕೃಷಿ ಪ್ರಾಧಾನ್ಯವಾಗಿರ್ತಕ್ಕಂಥ ಈ ಭರತ ಭೂಮಿಯಲ್ಲಿ ಗೋವನ್ನು ಒಂದು ಚರಾಸ್ತಿಯಾಗಿ, ಮೂವಬಲ್ ಪ್ರಾಪರ್ಟಿಯಾಗಿ ಮತ್ತು ಭೂಮಿಯನ್ನು ಮಹಿಮನ್ನು ಸ್ಥಿರಾಸ್ತಿಯಾಗಿ, ಇಮ್ಮೂವಬಲ್ ಪ್ರಾಪರ್ಟಿಯಾಗಿ ಜನ ವಿಂಗಡಣೆ ಮಾಡಿದರು. ಇವತ್ತು ಗೋವು ಅಂದರೆ ಆನೆ, ಒಂಟೆ, ಕುದುರೆ ಮತ್ತು ಎಲ್ಲ ರೀತಿಯ ಒಂದು ಚರಾಸ್ತಿಯನ್ನು ಒಳಗೊಂಡಂಥ ಒಂದು ಮೂವಬಲ್ ಪ್ರಾಪರ್ಟಿ ಮತ್ತು ಭೂಮಿ. ಯಾವುದೇ ಒಬ್ಬ ವ್ಯಕ್ತಿಗೆ ಇವತ್ತು ಇಂತಿಷ್ಟು ಗೋವುಗಳನ್ನು, ಇಂತಿಷ್ಟು ಕುದುರೆಗಳನ್ನು ಕೊಟ್ಟಾಗ, ಅಥವಾ ಒಬ್ಬ ವ್ಯಕ್ತಿಗೆ ಒಂದಿಷ್ಟು ಭೂಮಿಯನ್ನು ಕೊಟ್ಟು ಉಳುಮೆ ಮಾಡಿ ಜೀವನ ನಡೆಸುವುದಕ್ಕೆ ಅನುಕೂಲ ಮಾಡಿಕೊಟ್ಟಾಗ, ಅಥವಾ ಇವತ್ತು ನಿರ್ಗತಿಕನಾಗಿರ್ತಕ್ಕಂಥ ವ್ಯಕ್ತಿಗೆ ಅನ್ನದಾನವನ್ನು ಮಾಡಿದಾಗ, ಈ ದಾನ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ವ್ಯವಸ್ಥೆಯನ್ನು, ಈ ಒಂದು ಅನುಕೂಲವನ್ನು ಮಾಡಿಕೊಡ್ತಕ್ಕಂಥ ಸುರಕ್ಷತೆ ಅತ್ಯಂತ ಪ್ರಾಮುಖ್ಯವಾಗಿರುತ್ತೆ. ಈ ಎಲ್ಲ ವ್ಯವಸ್ಥೆಗೆ ಬೇಕಾಗಿರತಕ್ಕಂಥದ್ದು ಪ್ರಾಮುಖ್ಯವಾಗಿ, ಅತಿ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಭದ್ರತೆ. ಆ ಭದ್ರತೆ ಇರದ ಹೊರತು ಈ ಎಲ್ಲ ದಾನಗಳು ಗೌಣ್ಯವಾಗಿರುತ್ತವೆ. ಈ ಎಲ್ಲ ದಾನಗಳು ಇದ್ದಾಗ್ಯೂ ಕೂಡ, ಈ ಎಲ್ಲ ಸೌಕರ್ಯಗಳು, ಸಂಪತ್ತುಗಳು, ಸಮೃದ್ಧಿಗಳು ಇದ್ದಾಗ್ಯೂ ಕೂಡ ಒಬ್ಬ ವ್ಯಕ್ತಿ ತನಗೆ ಸುರಕ್ಷತೆ ಇಲ್ಲ, ಭದ್ರತೆ ಇಲ್ಲ ಮತ್ತು ಯಾವುದೇ ಒಂದು ಕಾನೂನು ಸುವ್ಯವಸ್ಥೆ ಇಲ್ಲ ಅಂದಾಗ ಅವನು ಸುಖದಿಂದ ಜೀವನ ಮಾಡಲು ಸಾಧ್ಯವಾಗುವುದಿಲ್ಲ. ಅದೇ ಒಂದು ಸನ್ನಿವೇಶಗಳನ್ನು ಇವತ್ತು ನಾವು ಉಕ್ರೇನ್ನಲ್ಲಿ, ಅಫ್ಘಾನಿಸ್ತಾನದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇವತ್ತು ಅನೇಕ ವಿದ್ವಾಂಸರು, ಶ್ರೀಮಂತರು ಉಕ್ರೇನನ್ನು ಮತ್ತು ಅಫ್ಘಾನಿಸ್ತಾನವನ್ನು ತೊರೆದು ಬೇರೆ ದೇಶಕ್ಕೆ ವಲಸೆ ಹೋಗುವುದನ್ನು ನಾವು ನೋಡ್ತಾ ಇದ್ದೀವಿ. ಇದು ಅಲ್ಲಿ ಇರತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟ ಕಾರಣಕ್ಕಾಗಿ, ಇವತ್ತು ಭದ್ರತೆ ಇರದ ಕಾರಣಕ್ಕಾಗಿ ಈ ರೀತಿಯ ಜನರ ಒಂದು ವಲಸೆ ನಡೀತಾ ಇದೆ. ಇವತ್ತು ಪುಣ್ಯಭೂಮಿಯಾಗಿರ್ತಕ್ಕಂಥ ವೈವಿಧ್ಯಮಯ ಜನಜೀವನದಿಂದ ಕೂಡಿರತಕ್ಕಂಥ ಈ ಭರತ ಭೂಮಿ ಇಷ್ಟೆಲ್ಲ ವೈವಿಧ್ಯತೆಯ ನಡುವೆ ಏಕತೆಯನ್ನು ಸಾಧಿಸಿ ಇವತ್ತು ಸಮೃದ್ಧಿ ಪಥದತ್ತ ಹೋಗ್ತಾ ಇದೆ. ಅಂಥ ಒಂದು ವಾತಾವರಣವನ್ನು, ಅಂಥ ಒಂದು ಕಾನೂನು ಸುವ್ಯವಸ್ಥೆಯನ್ನು, ಅಂಥ ಒಂದು ಭದ್ರತೆಯನ್ನು ಭಾರತ ದೇಶ ಭಾರತೀಯ ಜನರಿಗೆ ಮತ್ತು ಪ್ರಜೆಗಳಿಗೆ ಒದಗಿಸಿಕೊಟ್ಟಿದೆ. ಇಲ್ಲಿ ಈ ರೀತಿಯ ಒಂದು ಜನಜೀವನ, ಈ ರೀತಿಯ ಒಂದು ಚಿಂತನೆಗಳು ಇರಬೇಕಂತಂದರೆ ಅಮೂಲಾಗ್ರವಾಗಿ ಪ್ರಾಚೀನ ಕಾಲದಿಂದ ಬಂದಿರತಕ್ಕಂಥ ನಮ್ಮ ಸಂಸ್ಕಾರ, ಈ ಭೂಮಿ ಮೇಲೆ ಆಗಿ ಹೋಗಿರ್ತಕ್ಕಂಥ ಸಂತರು, ಮಹಾಪುರುಷರು ಮತ್ತು ಜ್ಞಾನಿಗಳು ನೀಡಿರ್ತಕ್ಕಂಥ ಒಂದು ಜ್ಞಾನ ಪರಂಪರೆ ನಮ್ಮನ್ನೆಲ್ಲ ಒಟ್ಟಾಗಿ ಇರುವಂತೆ ಮಾಡ್ತಾ ಇದೆ ಅಂದರೆ ತಪ್ಪಾಗಲಾರದು. ಈ ಒಂದು ಪುಣ್ಯಭೂಮಿಗೆ, ಈ ಒಂದು ಭದ್ರತೆಯ ಸೌಕರ್ಯವನ್ನು ಕೊಟ್ಟಿರ್ತಕ್ಕಂಥ, ಸಂರಕ್ಷಣೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಮಾತೃಭೂಮಿಗೆ ನಾವೆಲ್ಲರೂ ವಂದಿಸುತ್ತಾ, ಜೈ ಭಾರತ್, ವಂದೇ ಮಾತರಂ.